ಹೆಸರಾಂತ ಚಿನ್ನದ ಮಳಿಗೆ ಮಲಬಾರ್ ಗೋಲ್ಡ್ನಲ್ಲಿ ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಉಡುಪಿ ಶಾಖೆಯ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಧಕ ಮಹಿಳೆಯರಿಗೆ ಸನ್ಮಾನ ಮತ್ತು ಸಂವಾದ ಕಾರ್ಯಕ್ರಮವನ್ನು ಮಂಗಳವಾರ ಉಡುಪಿ ಶಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಡುಪಿ ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು ಮಾತನಾಡಿ, ಮಹಿಳಾ ದಿನಾಚರಣೆ ಎಂಬುದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಮಹಿಳೆಯರಿಗೆ ಸಿಗಬೇಕಾದ ಸಮಾನ ಗೌರವ ಪ್ರತಿದಿನವೂ ಸಿಗುವಂತಾಗಬೇಕು. ಅವರ ಬಗ್ಗೆ ಕೀಳರಿಮೆ ಮನೋಭಾವ ದೂರ ಮಾಡಬೇಕು. ಈ ರೀತಿ ಹೃದಯ ಶ್ರೀಮಂತಿಗೆ ಎಲ್ಲರಲ್ಲೂ ಮೂಡಿ ಬರಬೇಕಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಡುಪಿ ತಹಶೀಲ್ದಾರ್ ಫ್ಲೈಟ್ ಲೆಫ್ಟಿನೆಂಟ್ ಅರ್ಚನಾ ಭಟ್, ಉದ್ಯಮಿ ಮೊಹಮ್ಮದ್ ಮೌಲಾ, ಸಮಾಜ ಸೇವಕ ಅರಲ್ ಜಾನ್ ಡಿಸೋಜಾ ಮಾತನಾಡಿದರು. ಮಲಬಾರ್ ಗೋಲ್ಡ್ನ ಹೋಮ್ ಫಾರ್ ಹೋಮ್ ಲೆಸ್ ಯೋಜನೆಯಡಿಯಲ್ಲಿ 6 ಫಲಾನುಭವಿಗಳಿಗೆ ಒಟ್ಟು 4 ಲಕ್ಷ ರೂಪಾಯಿ ಸಹಾಯಧನದ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಂಗೀತ ಕಲಾವಿದೆ ಕಲಾವತಿ ದಯಾನಂದ, ಪಿಡಿಒ ಫರ್ಜಾನಾ ಎಂ, ಅರಣ್ಯಾಧಿಕಾರಿ ಹಸ್ತಾ ಶೆಟ್ಟಿ, ತಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭೀಮೋಬಾ, ಸಾಮಾಜಿಕ ಕಾರ್ಯಕರ್ತೆ ಸುಮತಿ ನಾಯಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಉಡುಪಿ ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ರಾಘವೇಂದ್ರ ನಾಯಕ್, ತನ್ಜೀಮ್ ಶಿರ್ವಾ, ಪುರಂದರ ತಿಂಗಳಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಈಗಿನದಲ್ಲೇ ನಾವು ನಡೆಸ್ಬೋದಂದರೆ ನಾವು ಒಂದು ಲೇಡೀಸ್ ಜೆಂಟ್ಸ್ ಆದಮೇಲೆ ಇದರಲ್ಲೇ ನಾವು ಉಡುಪಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಹಮ್ಮ ಹರಿದು ನಮ್ಮ ಕಷ್ಟದಲ್ಲೇ ನಾವು ಮುಂದರಿಬೇಕು. ಕಷ್ಟ ಇದ್ದಂತೆ ನಾವು ಹಿಂದಕ್ಕೆ ಸಲ್ಲಬಾರ್ದು. ಅದೇ ನಮಗೆ ಇಷ್ಟೆಲ್ಲ ಇವಾಗ ನಾವೊಂದು ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಷ್ಟ ಸುಖ ಅಂತ ಎಲ್ಲರೂ ಇರ್ತದೆ ಸರ್, ಇಲ್ಲ ಅನ್ನೋದಲ್ಲ. PDO ಆಗಿ ಅಪಾಯಿಂಟ್ ಆಗಿ ಹೋದದ್ದೇ ಇವರವರಿಗೆ. ಹಾಗೆ ಅಲ್ಲಿ ಕೂಡ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅಂತ ಭಾವಿಸ್ತೇನೆ. ಹಾಗೆ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರನೂ ಸಿಕ್ಕಿದೆ, ಶಿವರಾಮ್ ಕಾರಂತ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸ್ವಲ್ಪ ಚೇಂಜಸ್ ನನ್ನ ಟೈಮಲ್ಲಿ ದೇವರು ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನು ನೀಡಲಿ. ಈ ಒಂದು ಸಹಕಾರ ಉತ್ತಮವಾದಂಥ ಸಾಧಕಿಯರನ್ನು ಹುಡುಕಿ ಸನ್ಮಾನ ಮಾಡಿರುವಂಥದ್ದು ಇನ್ನೊಂದು ನಿಮ್ಮ ಬದ್ಧತೆಯನ್ನು ತೋರಿಸ್ತದೆ. ಅದಕ್ಕೆ ನಿಮ್ಮ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಕಲಾವತಿ ದಯಾನಂದ್ ಅವರು ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದವರು. ಅದೇ ರೀತಿ ಆಡಳಿತದಲ್ಲಿ ಶ್ರೀಮತಿ ಫರ್ಜಾನ್ ಅವರು, ಅವರ ಪತಿಯವರು ಕೂಡ ಇಲ್ಲಿ ಇದ್ದಾರೆ. ಅವ್ರ ಬಗ್ಗೆ ನಾನು ಹೇಳೋದಾದರೆ, ನಮ್ಮ ಊರಿನ ಗ್ರಾಮ ಪಂಚಾಯತ್ನಲ್ಲಿ ಅವರು PDO ಆಗಿ ಕೆಲಸ ಮಾಡಿದವರು. ಕೋವಿಡ್ ಸಂದರ್ಭದಲ್ಲಿ ತುಂಬ ನಿಕಟವಾಗಿ ನಾನು ಅವರ ಕೆಲಸವನ್ನು ಗಮನಿಸಿದ್ದೇನೆ. ತುಂಬ ಇನ್ವಾಲ್ವ್ ಆಗಿ ಕೆಲಸವನ್ನು ಮಾಡ್ತಾರೆ. ತನಗೆ ವಹಿಸಿದಂಥ ಕೆಲಸವನ್ನು ಚಪ್ಪದೆ ಮಾಡಬೇಕು, ಯಾರು ನನ್ನ ಕಡೆ ಒಂದು ಬೆರಳೆ ಎತ್ತಿ ತೋರಿಸಬಾರ್ದು ಅನ್ನೋದು ಅವರ ಮನೋಭಾವನೆ ಇರ್ತದೆ. ತುಂಬ ಜನಮಾನಸಕ್ಕೆ ಹತ್ತಿರವಾಗಿ ಅವರು ಕೆಲಸವನ್ನು ಮಾಡಿದಂಥದ್ದು ನಾನು ಗಮನಿಸಿದ್ದೇನೆ. ಅಂದರೆ ಒಂದು ವೆರಿ ರೇರ್ ಪರ್ಸನಾಲಿಟಿ